ಸರ್ ಹೇಳಿ, ಏನು ತಮ್ಮ ವಿಷಯ ಏನಂತೇಳಿ? ವಿಷಯ ಏನಂತೇಳಿ, ತಮ್ಮ ಹೆಸರು? ನನ್ನ ಹೆಸರು ವಿಜಿತ್ ಅಂತ. ವಿಷಯ ಏನಂತ ಹೇಳಿದರೆ, ನಮಗೆ 11 ತಿಂಗಳು ಕಾಂಟ್ರಾಕ್ಟ್ ಇದನ್ನು ಕೊಟ್ಟಿದ್ದರು. ಅದರಲ್ಲಿ 11 ತಿಂಗಳಲ್ಲಿ ನಮ್ಮದರಲ್ಲಿ ಕೆಲವರು 6 ತಿಂಗಳು 4 ತಿಂಗಳು ಡ್ಯೂಟಿ ಮಾಡಿದವರು ಎಲ್ಲ ಇದ್ದಾರೆ. ಅವರೆಲ್ಲರನ್ನು ಸಹ ಈಗ ಡಿಸ್ಮಿಸ್ ಮಾಡಿದ್ದಾರೆ, ತೆಗೆದಿದ್ದಾರೆ. ಆದರೆ ನಮ್ಮದೇನಂತ ಹೇಳಿದರೆ, ನಮ್ಮದು ಇನ್ನೂ ಕೂಡ ಒಂದು ತಿಂಗಳು ಬಾಕಿ ಇದೆ 11 ತಿಂಗಳಲ್ಲಿ. ಇವರು ನಿನ್ನೆಯಿಂದ ನಮಗೆ ಡ್ಯೂಟಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾವು ಆದರೂ ಕೂಡ ಇವರು ಡಿಪೋದಲ್ಲಿ ಹೇಳ್ತಾ ಇದ್ದಾರೆ ಡ್ಯೂಟಿ ಮಾಡಿ ಅಂತ. ನಾವು ಇವರು ಯಾವ ಆಧಾರದಲ್ಲಿ ನಾವು ಡ್ಯೂಟಿ ಮಾಡೋದು ಅಂತ ನಮಗೆ ಗೊತ್ತಾಗ್ತಿಲ್ಲ. ನಮಗೆ ನಾಳೆ ಏನಾದರೂ ನಿನ್ನೆಯಿಂದ ನಾವು ಇವತ್ತು ಏನಾದರೂ ಡ್ಯೂಟಿ ಮಾಡ್ತಿದ್ರೆ ನಮಗೇನಾದರೂ ಸಮಸ್ಯೆ ಆಗ್ತಿದ್ರೆ ಯಾರು ಅದಕ್ಕೆ ಹೊಣೆ ಇಲ್ಲ, ನಮ್ಮ ಮೇಲೆ ನಮ್ಮ ಹೊಣೆ ನಾವೇ ಓದ್ಕೊಳ್ಬೇಕು. ಹಾಗೆ ನಮಗೆ ಅಲ್ಲಿಂದ ಡ್ಯೂಟಿ ಆರ್ಡ್ರ್ ಕೊಟ್ಟರೆ ನಾವು ಇವತ್ತಿಂದ ಈಗಲಿಂದ ಇದರಿಂದ ನಾವು ಈಗ ಡ್ಯೂಟಿ ಮಾಡ್ತೇವೆ. ನಮಗೆ ಬೇರೇನಿಲ್ಲ, ನಮಗೆ ಡ್ಯೂಟಿ ಆರ್ಡ್ರ್ ಕೊಡಲಿ, ನಾವು ಡ್ಯೂಟಿ ಮಾಡ್ತೇವೆ ಅಷ್ಟೇ. ಬೇಕಾದರೆ ಇವರ ಹತ್ರ ಎಲ್ಲರ ಹತ್ರ ಕೇಳಿ. ಈಗ ನಿಮಗೆ ಈ ಡಿಸ್ಮಿಸ್ ಮಾಡಿದಂಥ ಕಾಪಿ ಏನಾದರೂ ಬಂದಿದೆ? ಏನು ಬಂದಿಲ್ಲ, ಬರಲಿಲ್ಲ. ಬಂದಿಲ್ಲ. ಡ್ಯೂಟಿ ಮಾಡಬಾರ್ದು, 5 ಗಂಟೆಗೆ ಟೈಮಲ್ಲಿ ಗಾಡಿ ತಗೊಂಡು ಇಡಬೇಕು. ಇನ್ನು ಮುಂದೆ ಯಾವುದು ಇದಿಲ್ಲ ಅಂತ ಹೇಳ್ಬಿಟ್ಟು ವಾಯ್ಸ್ ಮೆಸೇಜ್ ಮಾಡಿದ್ದಾರೆ. ಈಗ ನೀವು ಇಂದು ಬೆಳಿಗ್ಗೆ 5 ಗಂಟೆಗೆ ಗಾಡಿ ಇಟ್ಟಿದ್ದೀರಾ ಅಥವಾ ನಿನ್ನೆ ಸಂಜೆ? ಸಾಯಂಕಾಲ 5 ಗಂಟೆ ಇಲ್ಲಿ ಗಾಡಿ ಎಲ್ಲ ತುಂಬಿಟ್ಟಿದ್ದಾರೆ. ಇವರು ಹೇಳ್ತಾ ಇದ್ದಾರೆ ನೀವೆಲ್ಲ ಗಾಡಿ ತೆಗಿಬೇಕು, ಇಲ್ಲಿಂದ ಡ್ಯೂಟಿ ಮಾಡಬೇಕು ಅಂತ. ಅಂದ್ರೆ ನಮ್ಮ ಸಮಸ್ಯೆ ಅದಕ್ಕೆ ಹೇಳ್ತಾ ಇದ್ದೀನಿ. ಮೊನ್ನೆ 7 ಗಂಟೆಗೆ ಮೆಸೇಜ್ ಹಾಕಿದ್ವಿ, 7-7:30ಗೆ ಡ್ಯೂಟಿ ಸ್ಟಾಪ್ ಮಾಡಬೇಕು, ನಿಮ್ಮದು ಕಾಂಟ್ರಾಕ್ಟ್ ಮುಗಿದಿದೆ ಅಂತ. ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಮೆಸೇಜ್ ಹಾಕ್ತಾರೆ ಕಾಂಟ್ರಾಕ್ಟ್ ಪುನಃ ಕಂಟಿನ್ಯೂ ಆಗಿದೆ ಅಂತ. ಅದು ಯಾವುದು ಲಿಖಿತ ರೂಪದಲ್ಲಿ ಅಲ್ಲಲ್ಲ? ಲಿಖಿತ ರೂಪದಲ್ಲಿ. ಇದು ಸ್ಯಾಟರ್ಡೆಯಿಂದ ಸಂಡೇಗೆ ಎಲ್ಲ ಗೌರ್ಮೆಂಟ್ ಹಾಲಿಡೆ, ಎಲ್ಲ ಆಫೀಸು ಅದು ಇದು ಎಲ್ಲ ರಜೆಯಲ್ಲಿರುತ್ತೆ. ಅವರು ಹೇಗೆ ಅಪ್ರೂವಲ್ ಮಾಡಿದ್ರು? ಅವ್ರು ಹೇಗೆ ಲೆಟ್ರ್ ಅವ್ರದ್ದು ಸ್ಯಾಂಕ್ಷನ್ ಆಯಿತು? ಆ ಲೆಟ್ರ್ ನಿಮಗೆ ತೋರಿಸಿದ್ರ? ಏನು ಕೊಟ್ಟಿಲ್ಲ. ಮತ್ತೆ ಯಾವುದು ತೋರಿಸಲಿಲ್ಲ? ಮತ್ತೆ ಬಾಯಿ ಮುಖಾಂತರ ಹೇಳಿದ್ದಾರೆ ಅಷ್ಟೇ, ಬಾಯಿ ಮುಖಾಂತರ ನಿಮ್ದು ರಿನ್ಯೂಲ್ ಆಗಿದೆ, ನೀವು ಡ್ಯೂಟಿ ಮಾಡ್ಬೋದು ಅಂತ. ಆದರೆ ನಮಗೆ ಧೈರ್ಯ ಬರ್ತಾ ಇಲ್ಲ. ಅದಕ್ಕಾಗಿ ನಾವು ನಿಲ್ಸಿರೋದು ಯಾಕೆಂತ ಹೇಳಿದ್ರೆ, ನಮಗೊಂದು ಲಿಖಿತ ರೂಪದಲ್ಲಿ ಕೊಡಲಿ, ಇಲ್ಲ ಒಂದು ಡ್ಯೂಟಿ ಲೆಟ್ರ್ ಅಂತೇಳಿ ಕೊಡಲಿ, ನಾವು ಡ್ಯೂಟಿ ಮಾಡ್ತೀವಿ. ಅದಕ್ಕಾಗಿ ನಾವು ಗಾಡಿ ನಿಲ್ಸಿದ್ದೀವಿ. ಅವ್ರು ಲೆಟ್ರ್ ಇವಾಗ ಕೊಟ್ಟರೆ ನಾವು ಇವಾಗಲೇ ಗಾಡಿ ಹತ್ತೀವಿ, ನಮ್ಮದೇನು ಪ್ರಾಬ್ಲಮ್ ಇಲ್ಲ. ನಮ್ಮದು ಬಟ್ಟೆ ಡ್ರೆಸ್ಸು ಎಲ್ಲ ತಗೊಂಡೇ ಬಂದಿದ್ದೀವಿ, ಡ್ಯೂಟಿ ಮಾಡೋಕ್ಕೆ ಅಂತೇಳಿ ರೆಡಿಯಾಗಿ ಬಂದಿದ್ದೀವಿ, ಬ್ಯಾಗ್ ಸಮೇತ ಬಂದಿದ್ದೀವಿ. ಇವಾಗಲೇ ಗಾಡಿ ನಾವು ಯಾರಿಗೂ ಸಾರ್ವಜನಿಕ ಏನೋ ಸಮಸ್ಯೆ ಮಾಡೋದು ನಾವು ಸಮಸ್ಯೆ ಮಾಡಲಿಕ್ಕೆ ಬಂದಿಲ್ಲ. ನಮಗೆ ಈ ಥರ ಸಮಸ್ಯೆ ಆಗ್ತದೆ. ಈಗ ನೀವಿಷ್ಟು ಜನ ಕೆಲಸ ಮಾಡುವಂಥ ಗಾಡಿಗಳು ಇವತ್ತು ಇಲ್ಲಿಂದ ಹೊರಟಿದೆಯಾ? ಹೋಗಿದೆ ಹೊರಗಡೆ? ಸ್ವಲ್ಪ ಹೋಗಿದೆ. ಕಂಡಕ್ಟರ್ ಮಾಡಿರೋರನ್ನ ಡ್ರೈವರ್ ಕೊಟ್ಟು, ಡ್ರೈವರ್ನ ಕಂಡಕ್ಟರ್ ಕೊಟ್ಟು ಹಂಗೆಲ್ಲ ಮಾಡಿ ಕಳಿಸಿದ್ದಾರೆ. ಒಟ್ಟು ಎಷ್ಟು ಮಂದಿ ಇದ್ದೀರಿ ಈಗ ನೀವು ಈ ಥರ? ಒಟ್ಟು ಎಷ್ಟು ಮಂದಿ ಇದ್ದೀರಿ? ನಾವು ಒಟ್ಟು ಒಂದು 40 ಜನ ಇದ್ದೀವಿ. 40 ಜನ. 40 ಜನ ಇದ್ದೀವಿ. 40 ಜನರಲ್ಲಿ ಈಗ 4 ತಿಂಗಳ ಎಲ್ಲರೂ ಇದ್ದೀವಿ. ಅವ್ರು ಇವಾಗ ನಾವು ಯಾರ್ದೆಲ್ಲ ಕಾಂಟ್ರಾಕ್ಟ್ ಮುಗ್ದಿದೆ, ಯಾರ್ದೆಲ್ಲ ಮುಗ್ದಿಲ್ಲ ಅದು ನಮಗೆ ಬೇಡ. ಫಸ್ಟಿಂದ ಲಾಸ್ಟ್ವರೆಗೂ ಎಲ್ರಿಗೂ ಕಾಂಟ್ರಾಕ್ಟು ಒಬ್ಬರನ್ನೇ ಕೊಡಲಿ, ಒಂದೇ ಟೈಮಿಗೆ ಎಲ್ರಿಗೂ ಕಾಂಟ್ರಾಕ್ಟ್ ಕೊಡಲಿ. 11 ತಿಂಗಳು ಕೊಡಲಿ. ಯಾರನ್ನ ಹೆಸರು ಬಿಡೋದು ಬೇಡ, ಏನೂ ಬೇಡ. ಎಲ್ಲರೂ ಇವಾಗ ಯಾರೆಲ್ಲ ಡ್ಯೂಟಿ ಮಾಡ್ತಿದ್ದಾರೆ ಅಷ್ಟು ಜನಕ್ಕೆ ಡ್ಯೂಟಿ ಕೊಡಲಿ. ಇವಾಗಲೇ ಗಾಡಿ ಹತ್ತಿ ಹೋಗ್ತೀವಿ ನಾವು. ಡ್ಯೂಟಿ ಮಾಡೋಕ್ಕೂ ನಾವು ರೆಡಿಯಾಗಿ ಬಂದಿದ್ದೀವಿ. ಅಪಾಯಿಂಟ್ಮೆಂಟ್ ಲೆಟ್ರ್ ಬೇಕು. ನಾವು ಯಾರು ಕೂಡ ಗಾಡಿ ತೆಗೆಯೋದಿಲ್ಲ, ಯಾವುದೇ ಕಾರಣಕ್ಕೂ ಗಾಡಿ ತೆಗೆಯುವುದಿಲ್ಲ. ರಾಜ್ಯದಿಂದಲ್ಲ, ಇದು ದಕ್ಷಿಣ ಕನ್ನಡದಲ್ಲಿ ನಮ್ದು ಇದು ಪುತ್ತೂರು ಡಿವಿಷನಲ್ಲಿ 5 ಡಿಪೋ ಇದೆ. 5 ಡಿಪೋದಲ್ಲಿ ಕೂಡ ಇದೇ ಸಮಸ್ಯೆ. ಈಗ ದಕ್ಷಿಣ ಕನ್ನಡದ ಮಾತ್ರ ಅವರಿಗೆ ಟೆಂಡರು. ಮತ್ತೆ ಚಾಮರಾಜನಗರದಿಲ್ಲ, ಅಲ್ಲೆಲ್ಲ ಅವರನ್ನು ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಮಾಡಿ ಡ್ಯೂಟಿಗೆ ಕಳಿಸಿದ್ದಾರೆ. ಹಾಗೆ ಈಗ ಸಮಸ್ಯೆ ಆಗಿರೋದು ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ನಮಗೆ ಜಾಸ್ತಿ ಸಮಸ್ಯೆ ಆಗಿರೋದು. ನಾವು ಯಾರು ಗಾಡಿ ಪುತ್ತೂರು ಡಿಪೋದವರಿಗೆ ಪುತ್ತೂರು ಡಿವಿಷನ್. ನಮಗೊಂದು ಅಪ್ರೂವಲ್ ತೆಗಿತೀವಿ ಅಂತೇಳಿ ನಾವು ಅಧಿಕಾರಿಗಳು ನೀವು ಡ್ಯೂಟಿ ಮಾಡಿ, ಪ್ರಾಬ್ಲಮ್ ಆಗ್ತಿದೆ, ನೀವು ಡ್ಯೂಟಿ ಮಾಡಿ. ಯಾಕೆಂತ ಹೇಳಿದ್ರೆ ಅವರಿಗೆ ನಮ್ಮ ಸಮಸ್ಯೆ ಕೇಳುವುದಿಲ್ಲ, ಅವರದ್ದು ಇದನ್ನು ಮಾತ್ರ ಕೇಳ್ತಾ ಇದ್ದಾರೆ. ಅವರು 2 ದಿನದ ಮಟ್ಟಿಗೆ ಡ್ಯೂಟಿ ಮಾಡಿ ಹೇಳ್ತಾರೆ. 2 ದಿನದ ಮಟ್ಟಿಗೆ ನಾವು ಡ್ಯೂಟಿ ಮಾಡಿದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರು ಹೊಣೆಗಾರರು. ನಿನ್ನೆ ಹೇಳಿದ್ರೆ